ಯಮನ್ ನಾಗರಿಕರನ್ನ ಕೊಂದ ಆರೋಪದಲ್ಲಿ ಮರಣದಂಡನೆಗೆ ಒಳಗಾಗಿರುವ ಭಾರತೀಯ ನರ್ಸ್ ನಿಮಿಷ ಪ್ರಿಯಾ ಅವರ ಶಿಕ್ಷೆ ಜಾರಿಯನ್ನ ಕೊನೆಯ ಕ್ಷಣದಲ್ಲಿ ಮುಂದೂಡಲಾಗಿದೆ. ಹಿಂದೆಯೂ 2-3 ಬಾರಿ ನಿಮಿಷ ಪ್ರಿಯಾ ಗಲ್ಲು ಶಿಕ್ಷೆ ಮುಂದೂಡಲಾಗಿತ್ತು. ಈ ಬಾರಿ ಜುಲೈ 16 ಬೆಳಗ್ಗೆ ಗಲ್ಲು ಶಿಕ್ಷೆ ಜಾರಿ ಎಂದು ಸೂಚಿಸಲಾಗಿತ್ತು. ಈ ಸಂಬಂಧ ಗಲ್ಲು ಶಿಕ್ಷೆ ತಡೆಯಲು ಹಲವಾರು ಸಂಘಟನೆಗಳು ನಾನಾ ಬಗೆಯಲ್ಲಿ ಪ್ರಯತ್ನದಲ್ಲಿ ತೊಡಗಿದ್ದವು. ಆ ನಿಟ್ಟಿನಲ್ಲಿ ಪರಿಣಾಮ ಬೀರಿದ ಅಂಶ ಸ್ಪಷ್ಟವಿಲ್ಲವಾದರೂ ಇಂದು ಶಿಕ್ಷೆ ಜಾರಿಯನ್ನ ಮುಂದೂಡುವ ಸುದ್ದಿ ಹೊರಬಿದ್ದಿದೆ. ನಿಮಿಷ ಪ್ರಿಯಾರ ತಾಯಿ ಅವರ ವಕೀಲರು ಯಮನ್ನಲ್ಲಿ ನಿಮಿಷರನ್ನ ಬಿಡಿಸುವ ಸರ್ವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಮಾನವ ಹಕ್ಕುಗಳ ಸಂಘಟನೆ ಹಾಗೂ ಕೆಲವು ಯುರೋಪಿಯನ್ ದೇಶಗಳು ಗಲ್ಲು ಶಿಕ್ಷೆ ಮುಂದೂಡಲು ಮತ್ತು ಕೆಲವು ದೇಶಗಳು ಮರಣದಂಡನೆ ಎಂಬ ಶಿಕ್ಷೆ ಇರಬಾರದು ಎಂಬ ಪ್ರಯತ್ನದಲ್ಲಿ ತೊಡಗಿದ್ದವು. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲೆಂಗೂಡಿನ ನಿಮಿಷ ಪ್ರಿಯಾ 2011ರಲ್ಲಿ ನರ್ಸ್ ಕೆಲಸಕ್ಕೆ ಯಮನ್ನಲ್ಲಿ ಹೋಗಿದ್ರು. 2017ರಲ್ಲಿ ಕೊಲೆ ಆರೋಪದಲ್ಲಿ ಬಂಧಿಸಲ್ಪಟ್ಟು 2020ರಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲೇ ಇದ್ದಾರೆ.